2018 ವಲಯ ಮಟ್ಟದ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಈಗಾಗಲೇ ವೇದಿಕೆಯಲ್ಲಿ ನಿಮ್ಮೆಲ್ಲರನ್ನು ಕೂಡ ನಮ್ಮ ರೋಟರಿ ಕ್ಲಬ್ ಜಲ್ಲಕಟ್ಟೆಯ ಸದಸ್ಯರು ಹಾರ್ದಿಕವಾಗಿ ನೃತ್ಯದ ಮೂಲಕ ಸ್ವಾಗತವನ್ನು ನೀಡಿದ್ದಾರೆ. ಎಲ್ಲ ನಮ್ಮ ರೋಟರಿ
ಜಿಲ್ಲೆ 3191ರ ವಲಯ 2 ಮತ್ತು 3ರ ಎಲ್ಲ ರೋಟರಿ ಬಂಧುಗಳಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ, ರೋಟರಿ ಕ್ಲಬ್ ದೇರಳಕಟ್ಟೆ ಇದು 3ನೇ ಬಾರಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ಕೊಡುವಂತಹದ್ದು 3ನೇ ಬಾರಿ. ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾಗಿದ್ದ ರೋಟೇರಿಯನ್ ಜೆ.ಪಿ. ರವಿ ಅವರು, ರೋಟೇರಿಯನ್ ರಾಮಕೃಷ್ಣ ನಾಯಕರವರು ಇವಾಗ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಅಧ್ಯಕ್ಷತೆಯಲ್ಲಿ ಕ್ಲಬ್ ನಡೆಯುತ್ತಿರುವಂತಹ ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿರುವಂತಹ ಸಾಮಾಜಿಕ ಧಾರ್ಮಿಕ ನೇತಾರರಾಗಿ ಕೆಲಸ ಮಾಡುತ್ತಿರುವಂತಹ ಪುರುಷೋತ್ತಮ ಅಂಚಂದ್ರವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ನಮ್ಮ ರೋಟೇರಿಯನ್ ವಿಕ್ರಮ್ ದತ್ತಾರವರನ್ನು ಬಿಟ್ಟು ಯಾವ ಕೆಲಸ ಕೊಡಿಲ್ಲ ರೋಟರಿ ಕ್ಲಬ್ ದೇರಳಕಟ್ಟೆ. ಯಾಕೆಂತಂದ್ರೆ ಇಡೀ ಕೆಲಸಕ್ಕೆ ಅವರು ಪೂರ್ತಿ ನಾಗಸ ನೀಡುತ್ತಾ ನಮ್ಮ ಅಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರಿಗೆ ಬೆಂಬಲವಾಗಿ ನಿಂತು ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಿಮ್ಮೆಲ್ಲರ ಸಹಕಾರದಿಂದ ಆಯೋಜನೆ ಮಾಡಿದ್ದೇವೆ. ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಕಿರಣ್ ಪ್ರಸಾದ್ ರೈ ಅವರು, ದಿವಾಕರ್ ಅಮೀಂದವರು, ಸತೀಶ್ ಬೋಳಾರವರು ದಯವಿಟ್ಟು ವೇದಿಕೆಗೆ ಬರಬೇಕು. ಕೆ.ಆರ್. ಶೆಟ್ಟರು ಇದ್ದಾರೆ ಮತ್ತು ನಮ್ಮ ಅಧ್ಯಕ್ಷರು, ಕ್ಲಬ್ಬಿನ ಅಧ್ಯಕ್ಷರು ಪುರುಷೋತ್ತಮ ಹಂಸನ್ ಅವರು ಮತ್ತು ನಮ್ಮ ಕಾರ್ಯದರ್ಶಿಯವರು ಶ್ರೀ ಜೆ.ಪಿ. ರೈ ಅವರು. ಈಗ ನಮ್ಮ ಝೋನಲ್ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ವಿಕ್ರಮ್ ದತ್ತ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. This is the lamp, ladies and gentlemen, this beautiful lamp in front of you, the lamp of well-being, the lamp of goodness, the lamp of success, the lamp of abundance, the lamp of reaching out, the lamp of knowledge, the lamp of love, the lamp of aspiration, the lamp of good cheer, the lamp of warmth, the lamp of happiness, the lamp of enlightenment, the lamp of understanding, the lamp of camaraderie, the lamp of cheerfulness, the lamp of positive, lamp of hope, the lamp of togetherness, the lamp of inspiration, ladies and gentlemen, inspiration. Good morning. Needs inspiration, so we have to be boisterous today. Friends, ಎಲ್ಲರಲ್ಲಿಯೂ ಟ್ಯಾಲೆಂಟ್ ಇರ್ತದೆ. ಜೀವನವೆಂಬ ಹೋರಾಟದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡಾಗ ಈ ನಮ್ಮ ಟ್ಯಾಲೆಂಟ್ಗಳು ಸ್ವಲ್ಪ ಹಿಂದೆ ಹೋಗಿರ್ತದೆ. ರೋಟರಿಗೆ ಸೇರಿದ ಮೇಲೆ ಎಲ್ಲರೂ ಸಾಧಾರಣ ಸಕ್ಸಸ್ಫುಲ್ ಬಿಸ್ನೆಸ್ಮನ್ ಆರ್ ವೊಕೇಶನ್ನಲ್ಲಿ ಸಕ್ಸಸ್ ಆದ ಮೇಲೆ ನಮ್ಮ ಟ್ಯಾಲೆಂಟ್ ತೋರಿಸಲಿಕ್ಕೆ ಇನ್ನೂ ಇದೆ. ನಮ್ಮಲ್ಲಿ ಟ್ಯಾಲೆಂಟನ್ನು ತೋರಿಸಲಿಕ್ಕೆ ಇದು ಬೆಸ್ಟ್ ಆಪರ್ಚುನಿಟಿ. ಇಟ್ ಈಸ್ ಆಲ್ಸೋ ಅನ್ ಆಪರ್ಚುನಿಟಿ ಟು ಮೀಟ್ ಫ್ರೆಂಡ್ಸ್ ಫ್ರಮ್ ಅದರ್ ಕ್ಲಬ್ಸ್. ನಮ್ಮ ಕ್ಲಬ್ಬಲ್ಲಿ ನಾವು ಆ್ಯಕ್ಟಿವ್ ಇರ್ತೇವೆ, ಬಟ್ ಬೇರೆ ಕ್ಲಬ್ಬಿನವರೊಟ್ಟಿಗೆ ನಾವು ಮೀಟ್ ಆಗುವ ಚಾನ್ಸ್ಗಳು ಭಾಳ ಕಡಿಮೆ ಇರ್ತದೆ. ಇಂಥ ಸಂದರ್ಭಗಳಲ್ಲಿ ನಾನು ಯಾವಾಗಲೂ ಹೇಳಲಿಕ್ಕುಂಟು, ಇಲ್ಲಿದ್ದು ವಿಡಿಯೋ ತೆಗೆಯೋಕ್ಕಿಂತ ದ ಮೇಕಿಂಗ್ ಆಫ್ ದಿಸ್. ಕೆಲವು ಕ್ಲಬ್ಗಳು 1 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. 1 ತಿಂಗಳಿಂದ ಪ್ರಾಕ್ಟೀಸ್ ಸಿನ್ಸಿಯರ್ ಆಗಿ ಲೇಟ್ ನೈಟ್ ತನಕ ಪ್ರಾಕ್ಟೀಸ್ ಆಗಿ ಹೆಚ್ಚಿನ ಮಹಿಳೆಯರಿಗೆ 1 ತಿಂಗಳ ನಂತರ ಅಡುಗೆ ಮಾಡೋದು ಮರ್ತೋಗಿರ್ತದೆ. ಯಾಕಂದರೆ ಇಲ್ಲಿಗೆ ಎಲ್ಲ ಸಪ್ಲೈ ಆಗ್ತಾ ಇರ್ತದೆ ಈ ಪ್ರಾಕ್ಟೀಸ್ ಟೈಮಲ್ಲಿ. ಮ್ಯಾಂಗ್ಳೂರು ಸೌತ್ ಆಗಲಿ ಅಥವಾ ಸುರತ್ಕಲ್ ಅಥವಾ ಬೈಕಂಪಾಡಿ ಆಗಲಿ, ದೇ ರಿಯಲಿ ಪುಟ್ ದ ಹಾರ್ಟ್ ಇನ್ ಟು ದಿಸ್. ಐ ಆಮ್ ಶೋರ್ ಆಲ್ ದ ಕ್ಲಬ್ಸ್ ವುಡ್ ಹ್ಯಾವ್ ಡನ್ ದಟ್ ದಿಸ್ ಟೈಮ್, and may the best win, and may there be lot of coordination and goodwill amongst each other. Inspiration. I now invite our Assistant Governor, Paul Harris Fellow Rotarian Kiran Prasad Rai to kindly say. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಮೂಡಿಬರಲಿ ಹಾಗೂ ನಮ್ಮ ಈ ರೋಟರಿ ಕ್ಲಬ್ ರೋಟರಿ ಝೋನ್ 2 ಮತ್ತು 3ಯ ಎಲ್ಲ ಸದಸ್ಯರು ಇದನ್ನು ಒಳ್ಳೆ ರೀತಿಯಲ್ಲಿ ಪಾರ್ಟಿಸಿಪೇಷನ್ ತಗೊಂಡಿದ್ದಾರೆ. ಅವರೆಲ್ಲರಿಗೂ ಅಸ್ಸನ್ ಗೌರ್ನರ್ ನೆಲೆಯಲ್ಲಿ ನಾನು ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮ ಒಳ್ಳೆ ರೀತಿ ನಡೆಯಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀನಿ.
Thank you.